ಮಂಗಳೂರು ತಾಲೂಕಿನ ಕೆನ್ನಿಗೋಳಿ ಸಮೀಪದ ಎಳತ್ತೂರು ಕಾಪೇಡಿಗುತ್ತು ಫ್ಯಾಮಿಲಿ ಟ್ರಸ್ಟ್ ಕಾಪೇಡಿಗುತ್ತು ಧರ್ಮ ಚಾವಡಿಯ ಗೃಹ ಪ್ರವೇಶ ಮರುಪ್ರತಿಷ್ಠಾಪನೆ ಬ್ರಹ್ಮಕಲಶಾಭಿಷೇಕ ದೈವದರ್ಶನ ನೆರವೇರಿತು. ಕಾಪೇಡಿಗುತ್ತು ಧರ್ಮಚಾವಡಿಯ ಗೃಹ ಪ್ರವೇಶ ಧರ್ಮರಸು ಉಳ್ಳಾಯ ಕಾಂತೇರಿ ಜುಮಾದಿ ಪರಿವಾರ ಶ್ರೀ ದೈವಗಳ ಪುನರ್ಪ್ರತಿಷ್ಠೆ ಬ್ರಹ್ಮಕಲಶಾಭಿಷೇಕ ನೇಮೋತ್ಸವ ನೆರವೇರಿತು. ಬುಧವಾರ ಬೆಳಿಗ್ಗೆ ಪುಣ್ಯಾಹ ವಾಚನ, ಶ್ರೀ ಗಣಪತಿ ಹೋಮ, ನವಗ್ರಹ ಯಾಗ, ಪ್ರತಿಷ್ಠಾ ಯಾಗ, ಪ್ರಧಾನ ಯಾಗ, ಧರ್ಮಚಾವಡಿಯ ಗೃಹ ಪ್ರವೇಶ, ದೈವ ಪ್ರತಿಷ್ಠೆ, ಬ್ರಹ್ಮಕಲಶಾಭಿಷೇಕ ನೆರವೇರಿತು. ಇನ್ನು ವೇದಮೂರ್ತಿ ಶ್ರೀ ಬೆಟ್ಟಿಗೆ ವೆಂಕಟರಾಜ ತಂತ್ರಿ ಎಲ್ಲೂರು ಹಾಗೂ ಬಾಲಕೃಷ್ಣ ಭಟ್ ಎಳತ್ತೂರಿವರ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೆದವು. ತದಬಳಿಕ ದೈವ ದರ್ಶನ ನಡೆಯಿತು. ಸಂಜೆ ಹೊತ್ತಿಗೆ ಶ್ರೀ ಕ್ಷೇತ್ರಕ್ಕೆ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಭೇಟಿ ನೀಡಿದ್ರು. ಈ ವೇಳೆ ಶ್ರೀಗಳ ಪಾದಪೂಜೆ, ಫಲಮಂತ್ರಾಕ್ಷತೆ ನೆರವೇರಿತು. ತದಬಳಿಕ ಸ್ವಾಮೀಜಿ ಆಶೀರ್ವಚನ ನೀಡಿದ್ರು. ದೇವಸ್ಥಾನಗಳಿಗೆ ಮಕ್ಕಳೊಂದಿಗೆ ಭೇಟಿ ನೀಡಿ ಮಕ್ಕಳಲ್ಲಿ ಧಾರ್ಮಿಕ ಪ್ರಜ್ಞೆ ಬೆಳೆಸಿಕೊಳ್ಳಬೇಕು. ದೈವ ದೇವರ ಮೇಲಿನ ಭಕ್ತಿಯಿಂದ ನಮ್ಮ ಇಷ್ಟಾರ್ಥ ಸಿದ್ಧಿಸಬಹುದು. ಅಜೀರ್ಣಾವಸ್ಥೆಯಲ್ಲಿದ್ದ ಈ ದೈವಸ್ಥಾನವನ್ನ ಮತ್ತೆ ನಿರ್ಮಿಸಿರುವುದು ಅಭಿನಂದನೀಯ ಎಂದು ಹೇಳಿದ್ರು. ದೇವರ ಬಗ್ಗೆ, ದೈವದ ಬಗ್ಗೆ ನಂಬಿಕೆ ಕಡಿಮೆ. ದೈವದ ಬಗ್ಗೆ ನಂಬಿಕೆ ಕಡಿಮೆ ಆಗಿಬಿಟ್ಲೆ ನನಗೆ ಟೆನ್ಷನ್ ಜಾಸ್ತಿ ಆದ ಕಾರಣ ಬುದ್ಧಿವಂತಿಕೆ ಜಾಸ್ತಿ ಆಯಿತು. ಮಸ್ತ್ ಬುದ್ಧಿವಂತರಿಗೆ ಟೆನ್ಷನ್ ಜಾಸ್ತಿ, ಪಾಪದ ಕಲೆಗೆ ಟೆನ್ಷನ್ ಹೆಚ್ಚು. ದೇವರೇನೆ ನಂಬುದು, ಮಾತ ದೇವರಿಗೆ ಕುರಿತು ದೇವರನ್ನ ಇಚ್ಛೆಯಿಂದ ಚಾವಡಿ ಪಡೆದು ನೆಮ್ಮದಿ ಅಕಲೆಗೆ ಟೆನ್ಷನ್ ಆಗ್ಬಿಟ್ಟು ಏರು ನಮನೆ ಪೂರ ಮಲ್ಪನಿ ಆನೆ ಮಲ್ಲಾಯಿ ಎನ್ನರ್ದಾರನೇ ಪೂರ ಆಪಿನಿ ದೇವರು ದಾದ ಪಡೆದ ಇಚ್ಛೆ ತಿರುವಂತ ಹೇಳಿದ ಹೋಗಿನ ಆ ಹೇಗೆ ಟೆನ್ಷನ್ ಜಾಸ್ತಿ ಆಗುತ್ತೆ. ಈ ವೇಳೆ ಅರ್ಚಕ ಬಾಲಕೃಷ್ಣ ಭಟ್ ಎಳತ್ತೂರು, ಕಾಪೇಡಿಗುತ್ತು ಫ್ಯಾಮಿಲಿ ಟ್ರಸ್ಟ್ ಅಧ್ಯಕ್ಷ ಸುಕೇಶ್ ಶೆಟ್ಟಿ, ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ರಮೇಶ್ ಶೆಟ್ಟಿ, ಯಜಮಾನರಾದ ಗಂಗಾಧರ್ ಶೆಟ್ಟಿ, ಕರುಣಾಕರ್ ಶೆಟ್ಟಿ ಪಣಿಯೂರುಗುತ್ತು, ಸ್ಥಳವಂದಿಗರಾದ ಸಂಜೀವ ರಘುನಾಥ್ ಹೆಗ್ಡೆ, ಮಯ್ಯ ಆನಂದ್ ಶೆಟ್ಟಿ, ಸುಶೀಲಾ ನಾರಾಯಣ್ ಶೆಟ್ಟಿ, ಗಂಗಾಧರ್ ಶೆಟ್ಟಿ ಬರ್ಕೆತೋಟ, ಅಡ್ಡೆ ಚಿಂಕ್ರಿಗುತ್ತು ಮತ್ತು ಕಾಪೇಡಿಗುತ್ತು ಕುಟುಂಬಸ್ಥರು ಉಪಸ್ಥಿತರಿದ್ದರು. ತದಬಳಿಕ ಧರ್ಮರಸು ಉಳ್ಳಾಯ ಕಾಂತೇರಿ ಜುಮಾದಿ ಪರಿವಾರ ದೇವಗಳ ಭಂಡಾರ ಇಳಿಯಿತು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.